ಆಲ್ರೆಡಿ ಇದಾರಲ್ಲ ಕೆಲಸವರು, ನಿಂಗೋಸ್ಕರ ಅವ್ರನ್ನೆಲ್ಲ ತೆಗಿಯೋಕ್ಕಾಗತ್ತ ಅಂತ ವಿಡಿಯೋ ರೇಂಜಿಗೆಲ್ಲ ಹೋಗ್ತಾ ಇದ್ರು ಅವರು. ಪ್ರತಿಯೊಂದು ಪಾಯಿಂಟ್ ಅವರೆಲ್ಲ ನೋಟ್ ಮಾಡಿದ್ರು ಯಾರು ಸಿ.ಕೆ. ಗೀತಾ ಮೇಡಮ್. ಅಲ್ಲಿ ಅವರು ಯಾವುದೋ ಒಂದು ಪ್ರಾಪರ್ಟಿ ವಿಷಯಕ್ಕೆ ಒಂಚೂರು ಕ್ಲಾಶ್ ಆಗೋಯ್ತು. ನಾನು ಅವ್ರದ್ದು ಒಂದು ನಂಬಿಕೆ ಇಟ್ಕೊಂಡಿದ್ದೆ, ಅವ್ರ ಜೊತೆ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತೇಳಿ. ಬೆಂಗಳೂರಿಗೆ ಬಂದು ಫೋನ್ ಮಾಡ್ತೀನಿ, ಇಲ್ಲಮ್ಮ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಬ್ಯುಸಿ ಇದ್ದೀನಿ ಅದಿದ್ದು ಅಂತೆಲ್ಲ ಸುಮ್ಮನೆ ಇದು ಮಾಡೋರು. ಸುಂಟ್ರ ಗಾಡಿ ಅಂತ ಒಂದು ಸಿನಿಮಾ ಆಗ ಮುಹೂರ್ತಕ್ಕೆ ರೆಡಿ ಆಗಿತ್ತು, ಆಗ ವರ್ಕ್ ನಡೀತಾಯಿತ್ತು. ವಿಜಯ್ ಕುಮಾರ್ ಅಂತೇಳಿ ಪಾಪ ಪಾಂಡು ಸೀರಿಯಲ್ದು ಪ್ರೊಡಕ್ಷನ್ ಮ್ಯಾನೇಜರ್ ಅವರು ನಂಬರ್ ಕೊಟ್ಟರು. ಸರಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡು, ಇವರು ಹೆಲ್ಪ್ ಮಾಡ್ತಾರೆ ಅಂತೇಳಿ. ಸರಿ ಅಂತೇಳಿ ಫೋನ್ ಮಾಡಿದ್ಮೇಲೆ ಅವರು ಹೇಗೆ ಅಂತ ಏನಪ್ಪ ಅಂತೇಳಿ ಹೀಗೆ ಅಲ್ಲ ಅವ್ರ ಪರ್ಸ್ನಲ್ ನಂಬರ್ ಕೊಟ್ಟಿಲ್ಲ, ಅಲ್ಲಿ ಶೂಟಿಂಗ್ ಲೊಕೇಶನ್ದು ನಂಬರ್ ಕೊಟ್ಟರು, ಲ್ಯಾಂಡ್ಲೈನ್ ನಂಬರ್ ಕೊಟ್ಟರು. ಸರಿ ಅಂತ ಅವ್ರು ಫೋನ್ ಮಾಡಿದರೆ ವಿಜಯ್ ಕುಮಾರ್ ಇಲ್ಲಪ್ಪ ಬರಲಿಲ್ಲ ಅವರು ಅಂತೇಳಿ. ಇನ್ನೊಂದು ದಿವಸ ಮಾಡಿ ಇಲ್ಲಪ್ಪ ಬರಲಿಲ್ಲ ಅವರು ಅಂತೇಳಿ. ಅವ್ರು ಯಾವ ಟೈಮ್ ಬರ್ತಾರೆ ಹೋಗ್ತಾರೆ ಅಂತ ಹೇಳಲ್ಲ ಅವರು. ಆಮೇಲೆ ಒಂದು ದಿವಸ ಫೋನ್ ಮಾಡಿ ಅವರು ಇಲ್ಲಿ ಬರಲ್ಲ, ಅವರು ಆಫೀಸಿಲ್ಲ ಅಲ್ಲೆಲ್ಲ ಇರ್ತಾರೆ, ಕೆಲಸ ಮಾಡಿ ಅವ್ರು ನಮ್ಮ ಮೊಬೈಲ್ ನಂಬರ್ ಕೊಡ್ತೀನಿ ಅಂತಂದರು. ಮೊಬೈಲ್ ನಂಬರ್ ಕೊಟ್ಟರು ಅವರು. ಮೊಬೈಲ್ ನಂಬರ್ ಫೋನ್ ಮಾಡಿದಾಗ ಏನಪ್ಪ ಅಂತ, ಸರ್ ಹೀಗೀಗ ಒಂದು ಚಾನ್ಸ್, ಏನು ಕೆಲಸ ಅಂದರೆ ಇಲ್ಲ ಯಾವ್ದಾದ್ರು ಒಂದು ಕೆಲಸ ಇದ್ದು ಕೊಡಿ ಸರ್ ಅಂತೇಳಿ. ಅಲ್ಲಪ್ಪ ಈಗ ಆಲ್ರೆಡಿ ಇದಾರಲ್ಲ ಕೆಲಸವರು, ನಿಂಗೋಸ್ಕರ ಅವ್ರನ್ನೆಲ್ಲ ತೆಗಿಯೋಕ್ಕಾಗತ್ತ ಅಂತ. ಇಲ್ಲ ಸರ್ ಪ್ಲೀಸ್ ಯಾವ್ದಾರು ಒಂದು ಕೊಡಿ, ತಟ್ಟೆ ತೊಳಿ ಕೆಲಸ ಕೊಡಿ ಸರ್ ನಾನು ಮಾಡ್ತೀನಿ ಅಂತೇಳಿ ಅಂದ. ಆವಾಗ ಅವರು ಏನಪ್ಪ ನೀನು, ಸರಿ ಆಯಿತು ನೋಡೋಣ ಒಂದು 2 ದಿನ ಆಗಲಿ ಹೇಳ್ತೀನಿ ಅಂತಂದರು. ಅದಾದಮೇಲೆ ಮತ್ತೆ 2 ದಿನ ಮಾಡಿದೆ, ಫೋನ್ ಮಾಡಿದೆ ತೆಗಿಲಿಲ್ಲ, 3 ದಿನ ಮಾಡಿದೆ ತೆಗಿಲ್ಲ. ಸರಿ ಏನಾಯಿತು, ಇಲ್ಲಿ ಏನು ಗೊತ್ತಾ ಬೆಂಗಳೂರಲ್ಲಿ ಕೆಲಸ ಇಲ್ಲ ಅಂದರೆ ದುಡಿಯೋ ಅಂದರೆ ಈಗಲೂ ಕಷ್ಟ ಇದೆ, ಅವಾಗಂತೂ ಸಂಪಾದನೆ ಇಲ್ಲ, ದುಡ್ಡಿಲ್ಲ. ನಾನು ನಮ್ಮ ಫ್ರೆಂಡ್ ಒಬ್ಬರು ಮನೆಯಲ್ಲಿ ಬಾಡಿಗೆಗಿದ್ದೆ, ಅವರೇನೋ ಪಾಪ ಊಟ ಎಲ್ಲ ಕೊಡ್ತಾಯಿದ್ರು ಅವರು. ಬಟ್ ದುಡ್ಡು ಇದು ಅಂತ ಇಲ್ಲ, ಖರ್ಚಿಗೆಲ್ಲ ಕಷ್ಟ ಆಗೋದು. ಅವಾಗ ನಂತರ ದುಡ್ಡು ಇರಲಿಲ್ಲ. ಒಂದು 5 ಕಾಯಿನ್ ಇತ್ತು, ₹1 1 ರೂಪಾಯಿದು. ಅವಾಗ ಮೊಬೈಲ್ ಇರಲಿಲ್ಲ, ಕಾಯಿನಲ್ಲಿ ಫೋನ್ ಮಾಡೋದು. 5 ಕಾಯಿನ್ ಇಟ್ಕೊಂಡು ಶುರು ಹೇಳಿದೆ, ಒಂದು ಇದು ಏನೋ ನೋಡೋಣ ಈ 5 ಕಾಯಿನಲ್ಲಿ ಇವತ್ತು ಏನಾದ್ರು ಒಂದು ಆಗಲೇಬೇಕು ಅಂತೇಳಿ ಫಸ್ಟ್ ಒಂದು ಸರಿ ಕಾಯಿನ್ ಮಾಡೋದು. ಯಾಕೆ ಇಲ್ಲಪ್ಪ ಅವ್ರು ಬರಲಿಲ್ಲ ಅವರು ಅಂತಂದರು. ಮತ್ತೆ ಇನ್ನೊಂದು ಸರಿ ಅವ್ರು ಮೊಬೈಲ್ ಮಾಡಿದ್ರೆ ತೆಗಿಲಿಲ್ಲ, ಮತ್ತೆ ಶೂಟಿಂಗ್ ಇದಕ್ಕೆ ಮಾಡಿದೆ. ಮತ್ತು ಲಾಸ್ಟು ಒಂದು ಕಾಯಿನ್ ಇತ್ತು, ಹೇಗಾರು ಮಾಡಿನೋ ಅಂತ ಅಷ್ಟರಲ್ಲಿ ಫೋನ್ ರಿಸೀವ್ ಮಾಡಿದ್ರು ಅವರು. ಸರಿ ಹೇಗಾರು ಮಾಡಿ ಒಂದು ಕೆಲಸ ಕೊಡಿ ಸರ್ ಅಂತೇಳಿ ಏನೋ ಕೇಳಿದೆ. ಸರಿ ಆಯಿತು ಮಧ್ಯಾಹ್ನ ಬಂದುಬಿಡು ಅಲ್ಲಿ ಆಫೀಸ್ ಹತ್ರ ಅಂತಂದರು. ಪರವಾಗಿಲ್ಲ ಅಂತೇಳಿ ಇದು ಖುಷಿ ಆಯಿತು. ಹೋದೆ ಇಲ್ಲಿ ಚಾಮರಾಜಪೇಟೆ ಆಫೀಸಿಗೆ ಕರೆಸಿ ಅವ್ರು ಮಧ್ಯಾಹ್ನ ಅಲ್ಲಿ ಊಟದ ಗಾಡಿ ಬರುತ್ತೆ, ಊಟದ ಗಾಡೀಲಿ ಬಂದುಬಿಡು ಅಂತಂದರು. ಸರಿ ಆಯಿತು ಅಂತ ಅಲ್ಲಿಂದ ಕಾರಲ್ಲಿ ಬಂದೆ. ಕಾರಲ್ಲಿ ಬರ್ತಾ ಅದೇ ಕಾರಲ್ಲಿ ಚಂಪಾ ಶೆಟ್ಟಿ ಮೇಡಮ್ ಇದ್ದರು, ಅವರು ಅದರಲ್ಲಿ ಒಂದು ಪಾರ್ಟ್ ಮಾಡ್ತಾಯಿದ್ರು. ಅವ್ರ ಜೊತೆ ಕಾರಲ್ಲಿ ಬಂದೆ. ಇಲ್ಲಿ ಉತ್ತರಹಳ್ಳಿ ಹತ್ರ ಒಂದು ಮನೆಯಲ್ಲಿ ಶೂಟಿಂಗ್ ಹೋದೆ. ಅಲ್ಲಿ ಹೋಗಿ ವಿಜಯ್ ಕುಮಾರ್ ಸರ್ನ ಮೀಟಾಗಿ ನಂದು ಸರ್ಟಿಫಿಕೇಟ್ ಅದಿದೆಲ್ಲ ತೋರಿಸಿ ಅವರು ಅಲ್ಲಪ್ಪ ಇಷ್ಟೆಲ್ಲ ಪ್ರೊಫೈಲ್ ಇಟ್ಕೊಂಡಿದ್ಯಾ, ತಟ್ಟೆ ತೊಳಿ ಕೆಲಸ ಮಾಡ್ತೀನಿ ಅಂತ ಹೇಳ್ತೀಯ. ನಾನು ಇಲ್ಲ ಸರ್ ನಂಗೆ ಒಂದು ಯಾವುದೋ ಒಂದು ಕೆಲಸ ಕೊಡಿ, ನಾನು ಇದರಲ್ಲಿ ಫಸ್ಟು ನಂಗೆ ಈ ಕೆಲಸ ಕಲಿಬೇಕು ಏನು ಅಂತ ಗೊತ್ತಾಗಬೇಕು ಅದಕ್ಕೆ. ಸರಿ ಆಯಿತು ಕೆಲಸ ಮಾಡಿ ನಾಳೆಯಿಂದ ಬಂದುಬಿಡು, ಇದು ಬೇಡ ನಾನು ಹೇಳ್ತೀನಿ ಸೆಟ್ ಅಸಿಸ್ಟೆಂಟಾಗಿ ಕೆಲಸ ಮಾಡು ಅಂತ, ಸೆಟ್ ಬಾಯ್ ಆಗಿ ಕೆಲಸ ಮಾಡು ಅಂತೇಳಿ. ಸರಿ ಆಯ್ತು ಸರ್ ಅಂತೇಳಿ ಅಲ್ಲಿಂದ ಸೀರಿಯಲ್ಸ್ ಜೀವನ ಸ್ಟಾರ್ಟಾಗಿ ಅಲ್ಲಿಂದ ಸೆಟ್ ಅಸಿಸ್ಟ್. ಆವಾಗ ನನ್ನ ಜೊತೆ ನಾನು ಅಲ್ಲಿ ವಿಜಯ್ ಅಂತೇಳಿ ಒಬ್ಬ ಇದ್ದ, ಅವನು ಮತ್ತು ಸುರೇಶ್ ಅಂತೇಳಿ ಇಬ್ಬರಿದ್ರು. ಅವ್ರ ಜೊತೆ ನಾನು ಸೇರ್ಕೊಂಡಾದ್ಮೇಲೆ ಅವರು ನಂಗೆ ಕೆಲಸ ಕಲಿಸಿದ್ರು. ವಿಜಯ್ ಆಗಲಿ ಸೂರಿ ಅಂತೇಳಿ ಇಬ್ಬರು ನಂಗೆ ಕೆಲಸ ಕಲಿಸಿದ್ರು. ಸೂರಿ ಈಗ ಸೀರಿಯಲ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದಾರೆ. ವಿಜಯ್ ಗೊತ್ತು ಅವರೆಲ್ಲ ಊರಲ್ಲಿದ್ದಾನೆ, ಅವನು ಸುದೀಪ್ ಜೊತೆ ಡ್ರೈವರ್ ಆಗಿದ್ದರು. ಆಮೇಲೆ ಇದಕ್ಕೆ ಹೋಗಿದ್ದಾನೆ, ಈಗ ಊರಲ್ಲೆಲ್ಲ ಇದ್ದಾರೆ. ಸರಿ ಅಲ್ಲಿಂದ ಮಾಡಿದೆ, ಸೆಟ್ ಅಸಿಸ್ಟೆಂಟ್ ಮಾಡಿದೆ. ಒಂದು 6 ತಿಂಗಳು ಮಾಡಿದಾಗ ಎಲ್ಲ ಟೀಮ್ ಅವರೆಲ್ಲ ಪರಿಚಯ ಆಗಿ ಅಲ್ಲಿ ಬಿಗಿನಿಂಗ್ ಸ್ವಲ್ಪ ಕಷ್ಟ ಆಯ್ತು ಅಲ್ಲಿ. ಅಂದರೆ ಅವ್ರು ಆಲ್ರೆಡಿ 500 ಎಪಿಸೋಡ್ ಆಗೋಗಿತ್ತು ಪಾಪ ಪಾಂಡದ್ದು. ಜಹಾಂಗೀರ್ ಅವರು ಆ್ಯಡ್ ಆಗಿ ಒಂದು 50 ಎಪಿಸೋಡ್ ಏನಾಗಿತ್ತು ಅಷ್ಟೇ. ಅವರು ಅಷ್ಟೇ, ಜಹಾಂಗೀರ್ ಅವರು ತುಂಬ ಒಳ್ಳೆ ಹಾರ್ಡ್ ವರ್ಕರು, ತುಂಬ ಸಪೋರ್ಟಿವ್ ಆಗಿ ಇದು ಮಾಡ್ತಿದ್ರು ಎಲ್ಲರೂ. ನನಗೆ ಅಲ್ಲಿ ಆ ಟೀಮಲ್ಲಿ ಬಿಗಿನಿಂಗ್ 1 ತಿಂಗಳು ಸ್ವಲ್ಪ ಕಷ್ಟ ಆಯಿತು. ಕಷ್ಟ ಅಂದರೆ ಎಲ್ಲಿವರೆಗೂ ಅಂದರೆ ಅಲ್ಲಿ ಒಬ್ಬರು ಕ್ಯಾಮ್ರಾಮನ್ ಸರ್ ಇದ್ದರು, ಒಳ್ಳೆ ಮನುಷ್ಯ. ಬಟ್ ಫಸ್ಟ್ ಬಿಗಿನಿಂಗ್ ಅಲ್ವಾ, ಸ್ವಲ್ಪ ನಮ್ಮನ್ನು ಕೆಲಸ ತೆಗಿಸ್ತಾಯಿದ್ರು ಅವರು. ತಲೆಗೆಲ್ಲ ಹೊಡೆದು ಅಂದರೆ ಹೊಡೆಯೋ ರೇಂಜಿಗೆಲ್ಲ ಹೋಗ್ತಾಯಿದ್ರು ಅವರು. ಹೊಡೆದು ನಮ್ಗೆ ಕೆಲಸ ಎಲ್ಲ ಹೇಳಿಕೊಟ್ಟು ಒಂದು 5 ತಿಂಗಳಾದಮೇಲೆ ಅದೇ ಕ್ಯಾಮ್ರಾಮನ್ ಹೆಗಲ ಮೇಲೆ ಕೈ ಹಾಕೊಂಡು ಬಾ ಕಾಫಿ ಕುಡಿಯೋಣ ಅಂತೆಲ್ಲ ಕರೆದಿದ್ರು. ಅಂದರೆ ಅಷ್ಟು ನನ್ನ ಬಗ್ಗೆ ತುಂಬ ಪ್ರೀತಿ ಇತ್ತು ಅವ್ರಿಗೆ. ಮನೆಗೆಲ್ಲ ಕರೆಸಿ ಊಟ ಎಲ್ಲ ಹಾಕಿದ್ರು ಅವರು. ಆಮೇಲೆ ಸರಿ ಅಲ್ಲಿ 6 ತಿಂಗಳು ಕೆಲಸ ಆಯಿತು. ಕೆಲಸ ಆದಮೇಲೆ ಸಿ.ಕೆ. ಗೀತಾ ಮೇಡಮ್ ನನ್ನ ವರ್ಕು ತುಂಬ ಇಷ್ಟ ಆಗಿತ್ತು ಅವ್ರಿಗೆ. ಅಂದರೆ ಏನು ಹೇಳಿದ್ರು ನಂಗೆ ಆಗ ಅಂದರೆ ಏನಂತಾರೆ ಏನು ಜೋಶ್ ಇತ್ತು ಅವಾಗ ಏನೋ ಮಾಡೋಕ್ಕಂದ್ರೆ. ಎಲ್ಲಿವರೆಗೆ ಅಂದರೆ ಈಗ ಒಂದು ಸೀನ್ ನಡೀತಾ ಇರುತ್ತೆ, ಇವ್ರು ಏನು ಮಾಡ್ತಾರೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವಾಗ ಪ್ರಾಪರ್ಟೀಸ್ ನಮಗೆ ಹೇಳಿರಲ್ಲ, ಇಲ್ಲ ಇದು ಮಾಡಿರಲ್ಲ ಅವರು.
ಅವ್ರೇನಂದರೆ ಇಮಿಡಿಯೇಟು ಒಂದು ಹೂ ಬೇಕು ಅರ್ಜೆಂಟ್ ತೊಗೊಂಬ ಅಂತ ಹೇಳೋರು. ಅವರು ಆ್ಯಕ್ಚುಲಿ ಅವ್ರು ರೆಡಿ ಮಾಡಬೇಕಾಗಿತ್ತು, ನಮಗೂ ಹೇಳಿರಲ್ಲ, ಅವ್ರಿಗೂ ಗೊತ್ತಿರಲ್ಲ. ಅವರು ಹೂ ಬೇಕು ಅಂದರೆ ಇಮಿಡಿಯೇಟ್ ಹೇಳೋರು. ಸರ್ ಇನ್ನೇನಾಯ್ತು, ಇಲ್ಲ ಆ ಸೀನ್ ಸ್ಟಾರ್ಟ್ ಆಗಿದೆ, ರೆಡಿಯಾಗಿದೆ, ಅಲ್ಲಿ ಹೂ ಬೇಕು ಅಂತೇಳಿ ಅವಾಗೂ ಆ ಸೈಕಲ್, ಅಲ್ಲೊಂದು ಸೈಕಲ್ ಇತ್ತು, ಸೈಕಲ್ ಇಟ್ಕೊಂಡು ಓಡೋದು, ಒಂದು 2-3 ಕಿಲೋಮೀಟ್ರ್ ಇತ್ತು ಹೂ ಸಿಗಬೇಕು ಅಂದರೆ. ಹೊಡಿಯೋದು ಇಲ್ಲೇನೆಲ್ಲ ಲೈಟಿಂಗ್ ಆಗೋ ಅಷ್ಟರಲ್ಲಿ ನಾವು ಹೂ ತೊಗೊಂಬಂದು ಕೊಡ್ತಾಯಿದ್ದೆ ಅಲ್ಲಿ. ಹಾಗಾಗಿ ಅಂದರೆ ಅಷ್ಟು ಇದು ನಮಗೆಂತ ಕೆಲಸಕ್ಕೆಲ್ಲೂ ತೊಂದರೆ ಆಗಬಾರ್ದು ಅಂಥೇಳಿ ಅದು ಪ್ರತಿಯೊಂದು ಪಾಯಿಂಟ್ ಅವರೆಲ್ಲ ನೋಟ್ ಮಾಡಿದ್ರು. ಯಾರು ಸಿ.ಕೆ. ಗೀತಾ ಮೇಡಮ್ ಅದನ್ನು ಹೇಳಿದ್ರು ಅವರು, ತುಂಬ ಒಳ್ಳೆ ವರ್ಕರ್ ಇವರೆಲ್ಲ ಅಂತೇಳಿ. ಅಲ್ಲಿಂದ ನಮ್ಮನ್ನೇನು ಮಾಡಿದ್ರು, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅವರು ಪೋಸ್ಟ್ ಮಾಡಿದರು, ಅಂದರೆ ಪ್ರಮೋಷನ್ ಥರ ಮಾಡಿದ್ರು. ಅಲ್ಲಿಂದ ಒಂದೊಂದೇ ಸ್ಟೆಪ್ ಹೋಗಿ ನೆಕ್ಸ್ಟ್ ಅಲ್ಲಿ ಎಲ್ಲರೂ ಅಷ್ಟೇ, ಚಂದ್ರು ಸರ್ ಅಷ್ಟೇ, ಅವರು ಮಿಡ್ಲಲ್ಲಿ ಒಂದು 2-3 ಕ್ಯಾರೆಕ್ಟರ್ ಎಲ್ಲ ಕೊಡೋರು ನನಗೆ. ಪಾಪ ಏನು ಆರ್ಟಿಸ್ಟ್ ಆಗಬೇಕು ಅಂತಿದ್ದಾನೆ, ಇದು ಮಾಡಲಿ ಅಂತೇಳಿ ಒಂದು ಕ್ಯಾರೆಕ್ಟರ್ ಎಲ್ಲ ಕೊಡೋರು. ಅದು ಖುಷಿ, ಅವ್ರಿಗೆಲ್ಲ ಇಷ್ಟ ಆಗಿತ್ತದು. ಹಾಗಾಗಿ ಅಲ್ಲಿಂದ ನೆಕ್ಸ್ಟು ಸಿಲ್ಲಿಲಲ್ಲಿ ಅಲ್ಲಿ ಒಂದೊಂದು ತಿಂಗಳು ನಮ್ಮ ವರ್ಕ್ ಹಾಕಿದ್ರು. ಅಲ್ಲೂ ಅಷ್ಟೇ, ಅಲ್ಲೂ ಟೀಮ್ ಎಲ್ಲ ನಮ್ಗೆಲ್ಲ ಸಪೋರ್ಟ್ ಮಾಡೋರು. ಹಾಗೆ ಒಂದು 2-2.5 ವರ್ಷ ಅಲ್ಲಿಂದ ಮಾಡಿದೆ. ಮಾಡಾದ್ಮೇಲೆ ಅಲ್ಲಿಂದ ಅವ್ರು ಇನ್ನೊಂದು ಯಾವುದೊಂದು ಬೇರೆ ಒಂದು ಸೀರಿಯಲ್ ಏನೋ ಸ್ಟಾರ್ಟ್ ಮಾಡಬೇಕಾಗಿತ್ತು. ಅಲ್ಲಿ ಅವರು ಯಾವುದೋ ಒಂದು ಪ್ರಾಪರ್ಟಿ ವಿಷಯಕ್ಕೆ ಒಂಚೂರು ಕ್ಲ್ಯಾಶ್ ಆಗೋಯ್ತು. ಅಂದರೆ ಯಾರೋ ಮಾಡಿದ ತಪ್ಪು ಅದು ನಮ್ಮ ಮೇಲೆ ಹಾಕಿದ್ರು. ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಎಲ್ಲರೂ ಸೇರ್ತಾರಲ್ವ, ಅದರಲ್ಲಿ ಏನಾಯಿತು, ಯಾರೋ ಒಬ್ಬರು ಬೇರೆಯವ್ರು ಮಾಡಿರೋ ತಪ್ಪು ಅದು ನಮ್ಮ 3 ಜನರ ಮೇಲೆ ಬಂತದು. ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅಂತೇಳಿ ಅದು ಎಲ್ಲರ ಮುಂದೆ ಒಂದು ಸ್ವಲ್ಪ ಬೈದರು ಅವರು. ಬೈದದ್ದು ನಮ್ಗೆ ಒಂಚೂರು ಹರ್ಟ್ ಆಯಿತು. ಹರ್ಟಾಗಿ ಏನಾಯಿತು, ಸ್ವಲ್ಪ ಬೇಜಾರಾಯಿತು. ಬೇಡ, ಇದು ಇನ್ನೂ ಈಗ ಒಂಚೂರು ಒಳ್ಳೆ ಹೆಸರು ಇದೆ, ಇನ್ನು ಮತ್ತೆ ಅವ್ರಿನ್ನ ಹೆಸರು ಹಾಳು ಮಾಡ್ಕೊಂಡು ಇಲ್ಲಿಂದ ಇದಾಗೋದು ಬೇಡ ಅಂಥೇಳಿ ನಾನೇನು ಮಾಡಿದೆ, ಬೇಡ ಇದು ಇನ್ನು ಸಾಕು, ಸೀರಿಯಲ್ ಇದು ಸಾಕು, ನೋಡೋಣ ಎಲ್ಲರೂ ಇದು ಮಾಡಿದರೆ ಸಿನಿಮಾದೆಲ್ಲರ ಅವಕಾಶ ಸಿಗ್ಬೋದು ಅಂತೇಳಿ ಅಲ್ಲಿಂದ ನಾನು ಮತ್ತೆ ಬಿಟ್ಟು ಬಂದೆ. ನಮ್ಮ ಮ್ಯಾನೇಜರ್ ಇದ್ದರು, ಅವ್ರಿಗೆ ಹೇಳಿದೆ, ಅಂದರೆ ವಿಜಿ ಸರ್ ನನಗೆ ಯಾಕೆಂದರೆ ಸೀರಿಯಲ್ ಸಿಗಬೇಕು ಅಂದರೆ ಅವರೇ ಕಾರಣ, ವಿಜಿ ಸರ್. ಅಲ್ಲಿಂದ ಅವ್ರಿಗೆ ಹೇಳಿ ನಾನು ಸಿಗಿದ್ದೆ, ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ನಾನು ಬಂದೆ. ನಾನು ಬಿಡ್ತಾಯಿದ್ದೀನಿ ಅಂತ ಹೇಳಿಲ್ಲ, ಊರಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿ ಬಂದೆ. ಆಮೇಲೆ ಒಂದು ಊರಿಗೆ ಹೋದ್ಮೇಲೆ ಒಂದು 4-5 ದಿನ ಫೋನ್ ಮಾಡಿದ್ರು, ನಾನಿಲ್ಲ ಸರ್ ಹಿಂಗಿದೆ, ಪ್ರಾಬ್ಲಮ್ ಆಗಿದೆ, ಬರಲ್ಲ ಅಂತ ಹೇಳ್ಬಿಟ್ಟೆ. ಅವರು ಆಮೇಲೆ ಪ್ರೊಡ್ಯೂಸರು ಎಲ್ಲ ಫೋನ್ ಮಾಡೋರು, ಆನಂದ್ ತೀರ್ಥ ಸರ್ ಇದ್ದರು, ಅವರು ಎಲ್ಲ ಫೋನ್ ಮಾಡಿ ಇಲ್ಲ ಹಿಂಗಿದೆ ಅಂತೇಳಿ. ಆಮೇಲೆ ಸರಿ ಅಂತ ಎಲ್ಲ ಬಿಟ್ಟೆ. ಅಲ್ಲಿಂದ ಬಿಡೋ ಟೈಮಲ್ಲಿ ನನಗೆ ಬೇರೆ ಗೊತ್ತಿಲ್ಲ ಎಲ್ಲಿ ಅಂತೇಳಿ. ಒಂದಿಬ್ಬರು ಪರಿಚಯ ಆಗಿದ್ದರು, ಹೆಸರು ಬೇಡ ಪಾಪ, ಸೀರಿಯಲಿಂದನೇ ಪರಿಚಯ ಆಗಿದ್ದವರು, ನಿಮ್ಮ ಬಾಮ ನಿನ್ನ ಸಿನಿಮಾದಲ್ಲಿ ನಾನು ನಿಂಗೆ ಅವಕಾಶ ಕೊಡ್ತೀನಿ, ಬಾಮ ಅಂತೆಲ್ಲ ಹೇಳೋರು ಅವರು. ನಾನು ಅವ್ರದ್ದು ಒಂದು ನಂಬಿಕೆ ಇಟ್ಕೊಂಡಿದ್ದೆ, ಅವ್ರ ಹತ್ರ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತೇಳಿ. ಬಟ್ ಅಲ್ಲಿಂದ ಬಿಟ್ಟು ಒಂದು ವಾರ ಊರಿಂದ ಬಂದು ಬೆಂಗಳೂರು ಬಂದು ಫೋನ್ ಮಾಡ್ತೀನಿ, ಇಲ್ಲಮ್ಮ ನಾನು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಬ್ಯುಸಿ ಇದ್ದೀನಿ, ಅದಿದ್ದು ಅಂತೆಲ್ಲ ಸುಮ್ಮನೆ ಇದು ಮಾಡೋರು. ಮತ್ತು ಒಂದು ತಿಂಗಳು ಖಾಲಿ ಕೂತೆ, ಕೆಲಸ ಎಲ್ಲ. ಹಾಗೆ ಅಲ್ಲಿಂದ ನಮ್ಮ ಆ ಸೀರಿಯಲ್ಗೆ ಮೇಕಪ್ ಶಿವರಾಜ್ ಅಂತೇಳಿದರು. ಅವರು ನನಗೆ ಅಂದರೆ ತುಂಬ ಫ್ರೆಂಡ್ಲಿ. ಅಂದರೆ ನನ್ನ ರೂಮ್ಮೇಟ್ ಹರೀಶ್ ಅಂತ ಮೇಕಪ್ ಮ್ಯಾನ್, ನಾವಾಗ ಒಂದು 4-5 ಜನ ಇದ್ದರು. ಪರಮೇಶ್ ಅಂತೇಳಿ ಅವರು ಸೀರಿಯಲ್ ಮೇಕಪ್ ಮ್ಯಾನ್, ಹರೀಶ್ ಅಂತೇಳಿ, ಆಮೇಲೆ ವಿಜಿ ಅಂತ ಹೇಳಿದ್ನಲ್ಲ ಅವನು, ಮತ್ತು ನಾನು, ಒಂದು 4-5 ಜನ, ಜಗದೀಶ್ ಅಂತೇಳಿ ಒಬ್ಬರಿದ್ದು, ಮತ್ತು ಸೋಮು ಅಂತೇಳಿ, ನಾವು ಇಷ್ಟು ಜನ ರೂಮ್ಮೇಟ್ ಆಗಿದ್ದರು ಆವಾಗ. ಸರಿ, ಹರೀಶ್ ಜೊತೆ ನಾನು ಸ್ವಲ್ಪ ಚೆನ್ನಾಗಿದೆ. ಹರೀಶ್ ಕ್ಯಾತನ್ಕೊಪ್ಪ ಅಂತ ವಿನು ಬಳಂಜಿ ಅವ್ರ ಜೊತೆ ಜಾಸ್ತಿ ವರ್ಕ್ ಮಾಡಿದರು ಮೇಕಪ್ ಮ್ಯಾನ್ ಆಗಿ. ಸರಿ, ಹರೀಶ್ಗೆ ಇವ್ರು ರಿಲೇಷನ್ ಆಗಬೇಕು, ಯಾರು ಶಿವರಾಜ್ ಅವರು. ಸರಿ, ಹರೀಶ್ ಕರ್ಕೊಂಡೋದ, ಅವ್ರ ಮನೆಗೆ ಕರ್ಕೊಂಡೋಗಿ ಹೀಗೆ ಅಂತೇಳಿ ಶಿವರಾಜ್ ಅವ್ರಿಗೆ ಹೇಳಿದೆ. ಸರಿ ಈ ಥರ ಆಯಿತು ಅಂತ ನಾನು ಹೇಳ್ತೀನಿ ಅಂತೇಳಿ ಅವರು 1-2 ಕಡೆ ಫೋನ್ ಮಾಡಿದ್ರು, ಬಟ್ ಎಲ್ಲ ಆಗಿಲ್ಲ. ಆಮೇಲೆ ನಮ್ಮ ರಂಗನಾಥ್ ಸರ್ಗೆ ಫೋನ್ ಮಾಡಿದ್ರು. ಸುಂಟ್ರಗಾಳಿ ಅಂತ ಒಂದು ಸಿನಿಮಾ ಆಗ ಮುಹೂರ್ತಕ್ಕೆ ರೆಡಿಯಾಗಿತ್ತು, ಆಗ ವರ್ಕ್ ನಡೀತಾಯಿತ್ತು. ಅವರು ಸಾಧು ಕೋಕಿಲ ಹತ್ರ ಕಳಿಸಿದ್ರು. ಸಾಧು ಕೋಕಿಲಲ್ಲಿ ಅದೊಂದು ರೂಮಲ್ಲಿದ್ದರು, ಅಲ್ಲಿ ವರ್ಕ್ ನಡೀತಿತ್ತು. ಅವರು ರಂಗನಾಥ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ಇದು ಮಾಡೋದು ಅಂತಂದರು. ಪಾಪ ಅವರಿಗೆಲ್ಲ ತೀರೋಗಿದ್ದಾರೆ ಅವರು. ಸರ್ ರಂಗನಾಥ್ ಸರ್ ಹತ್ರ ಹೋದೆ, ಸರ್ ಹಿಂಗೆ ಅಂತ ಹೇಳಲ್ಲ. ಅವರು ಈಗೇನು ಮಾಡ್ತಿದ್ದೆ, ಸೀರಿಯಲ್ ಮಾಡ್ತಿದ್ದೆ, ಈಗ ಸಿನಿಮಾ ಮಾಡಂದೆ. ಬೇಡಮ್ಮ, ಸಿನಿಮಾ ಬೇಡ, ಇಲ್ಲಿ ದುಡ್ಡು ಗಿಟ್ಟು ಸಿಗಲ್ಲ, ಇಲ್ಲಿ ನೀನು ಆರಾಮಾಗಿ ಸೀರಿಯಲ್ ಮಾಡ್ತಿದ್ಯಾ, ತಿಂಗ್ಳಿಗೆ ದುಡಿತಾ ಇದೆಯಾ, ಅದೇ ಮಾಡು ಅಂತಂದರು. ನಾನು ಹೇಳಿದೆ, ಇಲ್ಲ ಸರ್ ಆಯಿತು 3 ವರ್ಷ ಮಾಡಿದ್ದೆ, ಈಗ ಸಿನಿಮಾ ಮಾಡಬೇಕು ಅಂತೇಳಿ. ಇಲ್ಲಪ್ಪ ನಾನು ಹೇಳಿದ್ನಲ್ಲ ಸರ್, ನೋಡು ನಾನು ಈ ಸಿನಿಮಾದಲ್ಲಿಲ್ಲ, ನಾನು ಹೇಳ್ತೀನಿ, ನೆಕ್ಸ್ಟ್ ಸಿನಿಮಾ ಇದ್ದರೆ ಹೇಳ್ತೀನಿ ಅಂತಂದರು. ಸರಿ ಅಂತೇಳಿ ಮತ್ತೆ ಶಿವರಾಜ್ ಸರ್ಗೆ ಹೇಳಿದೆ, ಈಗ ಸರಿ ಹಿಂಗೆ ಹೇಳ್ತಿದ್ದಾರೆ ಅಂತ. ಯಾಕೆ ಇಲ್ಲಮ್ಮ ನಾನು ಮಾತಾಡ್ತೀನಿ ಅಂತಂದರು. ಆಮೇಲೆ ಮತ್ತೆ ಫೋನ್ ಮಾಡಿದರು. ಮತ್ತೆ ಫೋನ್ ಮಾಡಿದಾಗ ಇಲ್ಲಿ ಇದು ಮುಹೂರ್ತ ಆಗಿತ್ತು, ಮುಹೂರ್ತ ಮಲ್ಲೇಶ್ವರಂ, ಕಾಡು ಮಲ್ಲೇಶ್ವರ ಟೆಂಪಲಲ್ಲಿ ಮುಹೂರ್ತ ಮಾಡಿದ್ರು, ಅಲ್ಲಿಗೆ ಹೋಗು ನೀನು ಅಂತಂದರು. ಸರ್ ಅಲ್ಲಿ ಹೋದೆ. ಅಲ್ಲೋಗಿ ಇವ್ರು ಫೋನ್ ಮಾಡಿದೆ ರಂಗನಾಥ್ ಸರ್ಗೆ, ಬಂದುಬಿಡಿ ಇಲ್ಲಿ ಮುಹೂರ್ತಕ್ಕೆ ಬಂದುಬಿಡಿ ಅಂದರು. ಅಲ್ಲಿ ಹೋದೆ ನಾನು. ಅಲ್ಲಿ ಹೋಗಿ ಸಂಜೆವರೆಗೂ ಅವ್ರ ಜೊತೆನೇ ಇದ್ದೆ. ಅಲ್ಲಿ ಹೋಗಿ ಅವ್ರ ಜೊತೆನೇ ಆಚೆ ಎಲ್ಲ ಮಾಡಿಕೊಂಡು ಸಾಯಂಕಾಲ ಆದಾಗ ಅವ್ರು ಅಂದರು, ಇಲ್ಲಮ್ಮ ಈ ಬೇಡ, ಈ ಸಿನಿಮಾ ಬೇಡ, ನೆಕ್ಸ್ಟ್ ಸಿನಿಮಾ ಹೇಳ್ತೀನಿ, ಈ ಹುಡುಗರು ಇದ್ದಾರೆ ತುಂಬ, ನೆಕ್ಸ್ಟ್ ಸಿನಿಮಾ ಹೇಳ್ತೀನಿ ಅಂತಂದರು.
ಮತ್ತು ಬೇಜಾರಾಯ್ತು ಏನಂತ ಮತ್ತೆ ಒಂದು 10 ದಿವಸ ಹಂಗೆ ಆಯಿತು ಹೇಳ್ತೀನಿ ಅಂತ. ಆಮೇಲೆ ಮತ್ತೆ ಒಂದು ಸರಿ ಶಿವ ಸರ್ ಫೋನ್ ಮಾಡಿ ಹೀಗೀಗೆ MD ಶ್ರೀಧರ್ ಅಂತ ಇದ್ದಾರೆ, ಇಲ್ಲಿ ಕುರುಬ್ರಳ್ಳಿಲಿ ರೂಮ್ ಹಾಕಿದ್ದಾರೆ, ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಆಗು, ನಾನು ಹೇಳಿದೆ ಅಂತ ಹೇಳು ಅಂತಂದರು. ಸರಿ ಅಂತ ಹೋದೆ, ಕುರುಬ್ರಳ್ಳಿಗೆ ಹೋಗಿ ಅಲ್ಲಿ ಶ್ರೀಧರ್ ಸರ್ ಇರಲಿಲ್ಲ, ಅಸೋಸಿಯೇಟ್ ಒಬ್ಬರು ಆಕಾಶ್ ಕುಮಾರ್ ಅಂತ ಹೇಳಿದರು. ಅವ್ರ ಹತ್ರ ಹೋಗಿ ಸರ್ ಹಿಂಗೆ ಶಿವ ಅವ್ರು ಕಳಿಸಿದ್ದು ಅಂತಂದು. ಹೌದಾ, ಏನು ಓದಿದ್ಯಾ ಅಂದರು. ಇಲ್ಲ ಸರ್ SLC ಅಷ್ಟೇ. ಹೌದಾ, ಇಂಗ್ಲೀಷ್ ಬರುತ್ತಾ ಅಂದರು. ಮಾತಾಡೋಕ್ಕೆ ಬರುತ್ತೆ, ಓದೋದು ಬರೆಯೋದೆಲ್ಲ ಬರುತ್ತೆ ಅಂದರು. ಆಮೇಲೆ ಹ್ಯಾಂಡ್ ರೈಟಿಂಗ್ ಹೇಗಿದೆ ಅಂದರು, ಬರ್ಕೊಟ್ಟೆ. ಸರಿ ಆಯಿತು ನೋಡು ಶ್ರೀಧರ್ ಸರ್ ಇಲ್ಲ, ನಾನು ಹೇಳ್ತೀನಿ ಅಂತಂದರು. ಆಮೇಲೆ ಮತ್ತೆ ಹೀಗೆ ಶಿವ ಸರ್ಗೆ ಹೇಳಿದೆ, ಸರಿ ಹೀಗೆ ಹೇಳೋದಂತ. ಅವರಿರಲಿಲ್ಲ. ಸರಿ ಆಯಿತು ಬಿಡು, ನಾಳೆ ಹೋಗೋಣ, ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ ಅಂತಂದು. ನೀವೆಲ್ಲರೂ ಈ ಕೋಸ್ಟಲ್ ಕನ್ನಡ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಸೈಡಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮಸ್ತೆ. ಅದಕ್ಕೆ ನಂಗೇನು ಬೇಡಪ್ಪ, ನೀವು ಬೇಕಾದ್ರೆ ಇಟ್ಕೊಳ್ಳಿ ಅಂತ ಶ್ರೀಧರ್ ಸರ್ ಅಂದರು. ಫಸ್ಟ್ ಚೆಲ್ಲಾಟ ಅಂತ ಒಂದು ಸಿನಿಮಾ, ಗಣೇಶ್ ಅದು ಫಸ್ಟ್ ಹೀರೋ ಮಾಡಿರೋದು. ಆ ರೂಮ್ ನೋಡಿದಾಗೆಲ್ಲ ನಂಗೆ ಅದು ನನ್ನ ಸಿನಿಮಾ ಲೈಫ್ ಇದೆ ನೆನಪಾಗುತ್ತೆ.